ಪ್ರತಿಭಟನೆ ನಡೆಸಿದ ಬಳಿಕ ನವಯುಗ ಚುರುಕುಗೊಂಡು ಕೆಲಸ ನಿರ್ವಹಿಸುತ್ತದೆ. ನಂತರ ಹಳೆ ಚಾಳಿ ಮುಂದುವರೆಸಿ ಕೆಲಸವನ್ನು ಕುಂಠಿತಗೊಳಿಸುತ್ತದೆ ಎಂದು ಡಿವೈಎಫ್ಯುನ ಮುಖಂಡ ಸುರೇಶ್ ಕಲ್ಲಾಗರ ಹೇಳಿದರು. ಇಂದು ಕುಂದಾಪುರ ನಗರದ ಶಾಸ್ತ್ರಿ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶಾಸ್ತ್ರಿ ಸರ್ಕಲ್ನಿಂದ ವಿನಾಯಕ ಥಿಯೇಟರ್ ನಡುವಿನಲ್ಲಿ 2 ಅಂಡರ್ ಪಾಸ್ ಇದ್ದು ಅದನ್ನು ನವಯುಗ ಮುಚ್ಚಿರುವುದು ಖಂಡನೀಯ. ಇದರಿಂದಾಗಿ ಸ್ಥಳೀಯರು ಸುತ್ತುಪಳಿಸಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಲ್ಲಿ ಜಿಲ್ಲಾಡಳಿತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವು ಎದ್ದು ಕಾಣುತ್ತಿದೆ. ಈ ಕೂಡಲೇ ಈ ಸಮಸ್ಯೆಯನ್ನು ಜನಪ್ರತಿನಿಧಿಗಳು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಕೆ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ಪಾದಚಾರಿ ಮಾರ್ಗವನ್ನು ನೀವು ಬಂದ್ ಮಾಡಿದ್ದೀರಿ. ಬಂದ್ ಮಾಡುವಾಗ ನೀವೇನು ಏನ್ ಮಾಡ್ಬೇಕಾಗಿತ್ತು? ಜನರಿಗೆ ಅನುಕೂಲಕ್ಕಾಗಿ ಅದು ಬಂದ್ ಮಾಡುವಾಗ ಅಟ್ಲೀಸ್ಟ್ ಅಂಡರ್ ಪಾಸ್ ಅನ್ನು ತೆರಗಲಿಕ್ಕೆ ನಿಮ್ಗೆ ಒಂದು ಜ್ಞಾನ ಇರ್ಲಿಲ್ವಾ? ಒಂದು ತಿಳುವಳಿಕೆ ಇರ್ಲಿಲ್ವಾ? ಈ ಜನರು ನಿಮ್ಮ ಅವೈಜ್ಞಾನಿಕ ಕಾಮಗಾರಿಗೆ ಇಲ್ಲಿನ ಜನರು ಬೆಲೆ ತರಬೇಕಾ? ಆದಾಯವನ್ನ ನೀವು ಕಸ್ಕೊಳ್ತಿದ್ದೀರಲ್ಲ, ನಿಮ್ಗೇನಾದ್ರೂ ಈ ಬಗ್ಗೆ ಜನರ ಬಗ್ಗೆ ಕಾಳಜಿ ಇದೆಯಾ ಅಂತೇಳಿ ನಾವು ಇವತ್ತು ಕೇಳಬೇಕಾಗಿ. ನಾವು ಕೇಳ್ತಿರೋದೇನು ನೋಡಿ, ನೀವು ತಾತ್ಕಾಲಿಕ ಮಾರ್ಗವನ್ನ ಬಂದ್ ಮಾಡಿದ್ದೀರಿ. ಅದೇ ಹೊತ್ತಿಗೆ ಮೂರ್ಖೆಯಲ್ಲಿರುವಂತ ಅಂಡರ್ ಪಾಸ್ ಅನ್ನು ಯಾಕೆ ನಿಮ್ಗೆ ತೆರವುಗೊಳಿಸಕ್ಕೆ ಸಾಧ್ಯ ಆಗಿಲ್ಲ? ಕಂಪ್ನಿ ಲಾಸ್ ಆಗತ್ತಾ? ಕಂಪ್ನಿ ಬೇಗ ಕೆಲಸ ಮಾಡ್ಲಿಕ್ಕೆ ಆಗಲ್ವಾ? ಆ ಯೋಗ್ಯತೆ ಅವ್ರಿಗೆ ಇಲ್ವಾ ಅಂತ ಇವತ್ತು ನಾವು ಕೇಳಬೇಕಾಗಿ. ಇಂಥ ಒಂದು ಬೇಡಿಕೆಯನ್ನು ನಾವು ಇವತ್ತು ಧರಣಿಯನ್ನ ಮಾಡ್ತಾ ಇದ್ದೀವಿ. ನಾವು ಕೇಳ್ತಿರುವಂತದ್ದು, ಈಗಲೂ ಕೂಡ ನಾವು ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ಬೊಬ್ಬನಕಟ್ಟೆ ಬಳಿಯಲ್ಲಿ ನಡೀತಾ ಇದೆ. ಈ ಹೊತ್ತಿಗೆ ನಾವು ಕೇಳ್ತಿರುವಂತದ್ದು ಏನಂತ ಹೇಳಿದ್ರೆ, ನಿಮ್ಗೆ ಸಂಸ್ಥಾನದಲ್ಲಿರುವಂತ ಪಾಂಡೇಶ್ವರಕ್ಕೆ ರಸ್ತೆಗೆ ಹೋಗುವಂತ